ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಫೇಸ್ ತೋರಿಸ್ತಾನೆ ಇಲ್ಲ, ಬರೀ ವಾಯ್ಸ್ ಮಾತ್ರ ಕೇಳ್ತಾ ಇದೆ ಅನ್ಕೋಬೇಡಿ. ಹೌದು, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಬರೀ ವಾಯ್ಸ್ ಮಾತ್ರ ಕೊಡ್ತಾ ಇದ್ದೀನಿ. ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಪಾಗಿಲ ಪೋಡಿ ಅಂತ. ಈ ಪಾಗಿಲ ಅಂದರೆ ನಮ್ಮದು ಕೊಂಕಣಿಯಲ್ಲಿ ಪಾಗಿಲ ಅಂತೀವಿ, ಇನ್ನು ಸ್ಪೈನ್ ಗಾರ್ಡ್ ಅಂತ ಕರೀತಾರೆ ಇದನ್ನು. ಸೊ ಇದು ಒಂಥರ ಒಕೇಶ್ನಲಿ ಸಿಗುವಂಥದ್ದು, ಎಲ್ಲ ಟೈಮಲ್ಲೂ ಸಿಗಲ್ಲ ಇದು. ನಾನು ಮೊನ್ನೆ ತರಕಾರಿ ತರಕ್ಕೆ ಹೋದಾಗ ನೋಡಿದೆ, ಅದಕ್ಕೆ ತೊಗೊಂಡು ಬಂದೆ. ಇದರಲ್ಲಿ ಇವತ್ತು ನಾನು ರವಾ ಫ್ರೈ ಮತ್ತು ಮಾಮೂಲಿ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಇದು ನನಗೆ ತುಂಬಾ ಇಷ್ಟ. ಸೊ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ, ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿವಾಗ ನೀವು ನೋಡ್ಬೋದು, ನಾನು 4ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಸ್ಲೈಸ್ ಮಾಡ್ತಾ ಇದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಯಾಕೆಂದರೆ ದಪ್ಪ ದಪ್ಪ ಆದರೆ ಕ್ರಿಸ್ಪಿನೆಸ್ ಇರಲ್ಲ. ನೀವು ಎಷ್ಟು ಸಣ್ಣ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಾಗಿರುತ್ತೆ ಇದು. ಈ 4ನ್ನು ಕಟ್ ಮಾಡಿಬಿಟ್ಟು ನಾನೊಂದು 10 ನಿಮಿಷ ಉಪ್ಪನ್ನು ಹಾಕಿ ಸೈಡಲ್ಲಿ ಇಡಬೇಕಾಗತ್ತೆ. ಒಂದು 10 ನಿಮಿಷ ಆದಮೇಲೆ ನೀವು ನೋಡಿದ್ರೆ ಅದು ಉಪ್ಪು ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ, ಆ ಉಪ್ಪು ನೀರೆಲ್ಲ ಫುಲ್ ಬಿಸಾಕಬೇಕು ನಾನು. ಸೊ ಅದನ್ನು ಬಿಸಾಕ್ಬಿಟ್ಟು ಆಮೇಲೆ ನಾನು ಮಸಾಲೆ ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕನೂ ನೋಡಿ. ಇಲ್ಲಿವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಡ್ಗೆ ಮೆಣಸನ್ನ ನಾನು 5ರಿಂದ 6 ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಈ ಅಕ್ಕಿ ಇದೆಯಲ್ಲ, ಇದನ್ನು ನಾನು ಒಂದು ½ ಆನ್ ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಹಾಕ್ಕೋತೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ನೀವು ಅಲ್ಲಿ ಪೋಡಿಗೂ ಹಾಕಿರ್ತೀರ. ಸ್ವಲ್ಪ ಟರ್ಮರಿಕ್ ಪೌಡರ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಿಂಗು, ಯಾಕೆಂದರೆ ಅದು ಆ್ಯಸಿಡಿಟಿ ಅಲ್ವಾ, ಅದಕ್ಕೆ ನಾನು ಹಿಂಗನ್ನ ಹಾಕ್ಕೋತೀನಿ. ಇದನ್ನು ಚೆನ್ನಾಗಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ನಾನು ಮಸಾಲೆನ ಯಾವ ಥರ ಹಚ್ಬೋದು, ಇಲ್ಲಿ ನಾನು 2 ಥರನೂ ಮಾಡ್ತಾ ಇದ್ದೀನಿ. ಒಂದು ಬರೀ ಮಸಾಲೆ ಫ್ರೈನ ಮಾಡ್ಕೋತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ನಾನು ರವಾನು ಹಚ್ಬಿಟ್ಟು ಒಂದು 4-5ಕ್ಕೆ ರವಾನು ಹಚ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡೋದ್ರಿಂದ ಎರಡನ್ನೂ ಟ್ರೈ ಮಾಡೋಣ ಅಂತ. ಸೊ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ. ಇಲ್ಲಿ ಇವಾಗ ಎಣ್ಣೆ ನಾನು ಬಿಸಿ ಆದಮೇಲೆ ಎಲ್ಲನೂ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು, ಇದನ್ನು ಸ್ವಲ್ಪ ಕೆಂಪಗಾಗೋ ತನಕನೂ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಕೆಂಪಾದಮೇಲೆ ಇನ್ನೊಂದು ಸೈಡ್ ಫ್ಲಿಪ್ ಮಾಡ್ಕೊಳ್ಳಿ. ಸೊ 2 ಸೈಡ್ ಕೆಂಪಾಗಬೇಕು, ಅಲ್ಲಿ ತನಕನೂ ನಾನು ಫ್ರೈ ಮಾಡ್ಕೋತೀನಿ. ಸೊ ಇದು ಫ್ರೈ ಆದಮೇಲೆ ತಿನ್ನೋದಕ್ಕೆ ಇದನ್ನು ನೀವು ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು, ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿಂತಾರೆ ಇದನ್ನು. ಸೊ ಇದೊಂಥರ ಒಕೇಶ್ನಲಿ ಆ್ಯಂಡ್ ಟ್ರೆಡಿಷ್ನಲ್ ಕೊಂಕಣಿ ಡಿಶ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.